ಪ್ರೀತಿಯನ್ನಿಟ್ಟು ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಸರಣಿ ಸಂಚಿಕೆ 159. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಹತ್ತೂರು. ಕೇಳುಗರೆ, ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಪುಸಿಯ ನೀವು ಪುಸಿಗೈದು ದಿಟವ ಕಾಣ್ಬ ಒಲ್ ಎಸೆಗೆ ಮುಸುಕ ತಳೆದಿಹನು ಪರಬೊಮ್ಮ ಎನ್ನುವಡೆ ವಸೆದು ಏತಕ್ಕೆ ಅವನು ಈಯನ್ ಯಮಗೆ ಒಂದು ನಿಶಯ ಒಳು ಉಡುಕರದ ಒಲು ಮಂಕುತಿಮ್ಮ. ಪುಸಿಗೈದು ತಿಟವ ಕಾಣ್ಬಲೆಸಗೆ ಮುಸುಕ ತಳೆದಿಹನು ಪರಬೊಮ್ಮನೆನ್ನುವಡೆ ಒಸೆದೇತ ಕವನೀಯನೆ ಮಗೊಂದು ನಿಜ ಕುರುಹ ನಿಶೆಯೊಳುಡ ಕರದ ಒಲು ಮಂಕುತಿಮ್ಮ. ಒಸೆದೇತ ಕವನೀಯನ್ ಯಮಗೊಂದು ನಿಜ ಕುರುಹ ನಿಶೆಯೊಳುಡ ಕರದ ಒಲು ಮಂಕುತಿಮ್ಮ. ಬಂಧುಗಳೇ, ಬದುಕೆಂಬ ಪಯಣದಲ್ಲಿ ನೂರಾರು ರೀತಿಯ ಕಷ್ಟ ಸುಖಗಳ ಸಾಹಸ ಗಾಥೆಗಳು, ಹೊಸ ಹೊಸ ಅನುಭವಗಳನ್ನು ನಮ್ಮ ಜೀವನದಲ್ಲಿ ಸಿಗುತ್ತವೆ. ಆ ಅನುಭವಗಳೇ ನಮ್ಮ ಬದುಕಿಗೆ ದಾರಿದೀಪಗಳಾಗ್ತವೆ. ಕಷ್ಟ ಸುಖದ ಕ್ಷಣಗಳು ಬದುಕಿನಲ್ಲಿ ನಮ್ಮನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ. ಆದರೆ ಈ ಬದುಕಿನ ಪಯಣದಲ್ಲಿ ಕಣ್ಣಿಗೆ ಕಾಣದಂತೆ ಓರ್ವ ಸೂತ್ರಧಾರಿ ಆಗಿರುವವನು ಆ ಬ್ರಹ್ಮನು. ಬದುಕಿನ ದಾರಿಯಲ್ಲಿ ಎಲ್ಲಿಯೂ ಕೂಡ ಅವನ ಇರುವಿಕೆಯ ಗುರುತುಗಳು ಕಾಣಿಸಲಾರದು. ಇರುವಿಕೆಯನ್ನು ಒಮ್ಮೆಯಾದರೂ ತೋರಿಸಬಾರದೆ ಸುಳ್ಳನ್ನು ಸುಳ್ಳು ಎಂದು ತಿಳಿದುಕೊಂಡು ನಿಜವನ್ನು ಕಾಣಲು ಸಹಾಯವನ್ನ ಮಾಡುವನಂತೆ. ಪರಮಾತ್ಮನು ಮುಸುಕು ಹಾಕಿಕೊಂಡಿರುವನೆಂದರೆ ಅವನು ನಮಗೆಲ್ಲರಿಗೂ ದರ್ಶನ ಕಾಣಿಸಿದರೆ ರಾತ್ರಿಯ ಹೊತ್ತಿನಲ್ಲಿ ಕಾಣುವ ನಕ್ಷತ್ರದ ಕಿರಣಗಳು ನಮಗೆ ದಾರಿ ತೋರುವಂತೆ ಗುರುತು ಅವನ ಇರುವಿಕೆಯ ಕುರುಹಾಗಿ ತೋರಿಸಬಾರದೇನೋ ಎಂದು ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಈ ಜಗತ್ತಿನಲ್ಲಿ ಬದುಕುವಾಗ ಸತ್ಯ ಅಸತ್ಯಗಳ ಅರಿತುಕೊಳ್ಳಲು ನಿರಂತರವಾಗಿ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯವರು ಸತ್ಯವನ್ನು ಅರಿತು ತತ್ವ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿಯೇ ನಮ್ಮ ಮುಂದೆ ಹಲವು ರೀತಿಯ ಹಲವು ಬಗೆಯ ಮತಧರ್ಮಗಳು ಹಲವು ರೀತಿಯ ಸಾರಗಳನ್ನು ಹೇಳ್ತಾವೆ, ಸತ್ಯವನ್ನು ಹೇಳ್ತಾವೆ. ಸತ್ಯವು ಎಂದೂ ಕೂಡ ಮರೆಯಾಗದ ಮಾಯೆಯದು. ಸತ್ಯ ಮತ್ತು ಅಸತ್ಯಗಳನ್ನು ತಿಳಿಯಲು ಅರಿಯಲು ಭಗವಂತನು ಮಾರ್ಗದರ್ಶಕನೂ ಆಗಿರ್ತಾನೆ. ಆ ಭಗವಂತನೇ ನಮಗೆ ಮುಂಚೂಣಿಯಲ್ಲಿದ್ದು ನಿಜ ರೂಪವನ್ನು ತೋರಿಸಬೇಕಾಗಿದೆ. ಈ ಭೂಮಿಯ ಮೇಲೆ ದೇಹ ಇರುವಿಕೆ ಹಾಗೂ ದೇಹದಿಂದ ಪ್ರಾಣವು ಹೋಗಿ ಮರಣವನ್ನು ಹೊಂದಿದರೆ ಆ ದೇಹವು ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ. ಆದರೆ ದೇಹದಿಂದ ಹೊರಬಂದ ಪ್ರಾಣ ಪಕ್ಷಿಯು ಆತ್ಮವು ಸತ್ಯದ ದಾರಿಯತ್ತ ಸಾಗುತ್ತದೆ. ಅಂದರೆ ಭಗವಂತನ ಸನ್ನಿಧಿಯನ್ನು ಹುಡುಕಿಕೊಂಡು ನಡೆಯುತ್ತದೆ. ನಮ್ಮೆಲ್ಲರ ಮೂಲ ಗುರಿಯು ಆ ಭಗವಂತನ ದರ್ಶನವನ್ನೇ ಕಾಣುವುದಾಗಿದೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಸರಣಿ ಮಾಲಿಕೆಯನ್ನು ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಆಗಿರಿ. ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.